ಜಮಾತ್ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಪೇರ್ಲಕಟ್ಟೆ ಹಾಗೂ ಮಂಜನಾಡಿ ಗ್ರಾಮ ಪಂಚಾಯತ್ ಇದರ ಸಹಭಾಗಿತ್ವದಲ್ಲಿ ಇಲ್ಲಿ ಹತ್ತಿರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಿರ್ಮಿಸಿದಂತಹ ಸಾರ್ವಜನಿಕ ಕೊಳವೆ ಬಾವಿಯ ಉದ್ಘಾಟನೆಯ ಈ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಸರೋಜಿನಿ ಬಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮಂಜನಾಡಿ, ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಾ ಪುಸ್ತಕ ಬಿಡುಗಡೆಯನ್ನು ಮಾಡಲಿರುವಂತಹ ಶ್ರೀ ಅಜೀಜ್ ಮಲಾರ್, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಮಂಜನಾಡಿ ಗ್ರಾಮ ಪಂಚಾಯತ್ ಇದರ ಸದಸ್ಯರಾದ ಶ್ರೀ ಅಬ್ಬಾಸ್ ಎಂ, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಈ ವಾರ್ಡ್ನ ಸದಸ್ಯೆ, ಮಂಜನಾಡಿ ಗ್ರಾಮ ಪಂಚಾಯತ್ನ ಈ ವಾರ್ಡ್ನ ಸದಸ್ಯೆ ಶ್ರೀಮತಿ ಭವಾನಿ, ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಮಂಜನಾಡಿ ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯ ಶ್ರೀ ಬಶೀರ್, ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಸಂಚಾಲಕರಾದ ಶ್ರೀ ಅಬ್ದುಲ್ ಕರೀಂ ರವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಇದರ ಸಮಾಜ ಸೇವಾ ಘಟಕ ದೇರ್ಲಕಟ್ಟೆ ಇದರ ಸಂಚಾಲಕರಾದ ಶ್ರೀ ಹಿದಾಯತುಲ್ಲಾ ಮಾಸ್, ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೀನಿ. ಈ ಕೊಳವೆ ಬಾವಿ ಉದ್ಘಾಟನೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇಲ್ಲಿಯ ಮಂಜನಾಡಿ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷೆಯಾದ ಶ್ರೀಮತಿ ಸರೋಜಿನಿ ಬಿ, ಇವರು ಈ ಕೊಳವೆ ಬಾವಿಯನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಇವರನ್ನು ನಾನು ಜಮಾತ್ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ದೇರ್ಲಕಟ್ಟೆ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವ ಇವತ್ತಿನ ಈ ಸಮಾಜ ಸೇವಾ ಪುಸ್ತಕವನ್ನು ಬಿಡುಗಡೆ ಮಾಡಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಅಜೀಜ್ ಮಲಾರ್, ಇವರನ್ನು ಕೂಡ ನಾನು ಸಮಾಜ ಸೇವಾ ಘಟಕ ದೇರ್ಲಕಟ್ಟೆ ಹಾಗೂ ಮಂಜನಾಡಿ ಗ್ರಾಮ ಪಂಚಾಯತ್ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಂಜನಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ಅಬ್ಬಾಸ್ ಎಂ, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಈ ವಾರ್ಡ್ನ ಸದಸ್ಯೆ ಶ್ರೀಮತಿ ಭವಾನಿ, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇನ್ನೋರ್ವ ಸದಸ್ಯ ಶ್ರೀ ಬಶೀರ್, ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಳ ಇದರ ಸಂಚಾಲಕರಾದ ಅಬ್ದುಲ್ ಕರೀಂ ರವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಇಲ್ಲಿಯ ದೇರ್ಲಕಟ್ಟೆ ಸಮಾಜ ಸೇವಾ ಘಟಕ ಇದರ ಸಂಚಾಲಕರಾದ ಶ್ರೀ ಹಿದಾಯತುಲ್ಲಾ ಮಾಸ್, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಊರವರು ಹಾಗೂ ಜಮಾತ್ ಇಸ್ಲಾಮಿನ ಕಾರ್ಯಕರ್ತರು ಹಾಗೂ ಸರ್ವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸಿದ ಮುಂದಿನ ಪ್ರಾಸ್ತಾವಿಕ ನುಡಿಗಾಗಿ ಶ್ರೀ ಅಹ್ಮದ್ ಶರೀಫ್ ಅವರನ್ನು ನಾನು ವೇದಿಕೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ್ ಆಕಿಬತು ಲಿಲ್ ಮುತ್ತಕೀನ್ ವಲಾ ಉದ್ವಾನ ಇಲ್ಲಾ ಅಲಲ್ ಝಾಲಿಮೀನ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವ ಅಲಾ ಆಲಿ ಮುಹಮ್ಮದ್ ಕಮಾ ಸಲ್ಲೈತ ಅಲಾ ಇಬ್ರಾಹೀಮ ವ ಅಲಾ ಆಲಿ ಇಬ್ರಾಹೀಮ್ ವ ಬಾರಿಕ್ ಅಲಾ ಮುಹಮ್ಮದಿನ್ ವ ಅಲಾ ಆಲಿ ಮುಹಮ್ಮದ್ ಕಮಾ ಬಾರಕ್ತ ಅಲಾ ಇಬ್ರಾಹೀಮ ವ ಅಲಾ ಆಲಿ ಇಬ್ರಾಹೀಮ್ ಫಿಲ್ ಆಲಮೀನ ಇನ್ನಕ ಹಮೀದುಂ ಮಜೀದ್. ರಬ್ಬಿ ಇಶ್ರಹ್ ಲೀ ಸದ್ರಿ ವ ಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಜಮಾತ್ ಇಸ್ಲಾಮಿ ದೇರ್ಲಗಟ್ಟೆ, ವರ್ತುಲ ಹಾಗೂ ಮಂಜನಾಡಿ ಗ್ರಾಮ ಪಂಚಾಯತ್ ಇದರ ಸಹಭಾಗಿತ್ವದಲ್ಲಿ ಇವತ್ತು ಇಲ್ಲಿ ನಡೆಯುತ್ತಿರುವಂತಹ ಕೊಳವೆ ಬಾವಿ ಉದ್ಘಾಟನೆ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ನನ್ನ ಎಲ್ಲ ಆತ್ಮೀಯ ಸಹೋದರರೇ, ಹಿರಿಯರೇ,
ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ್. ದೇವರ ಶಾಂತಿ, ಕರುಣೆ, ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ವರ್ಷಿಸುತ್ತಿರಲಿ. ವಿಶೇಷವಾಗಿ ಇವತ್ತು ಒಂದು ಶುಭ ಸಂಜೆ ಅಂತ ಹೇಳ್ಬೋದು. ಒಂದು ಉನ್ನತವಾದಂತಹ ಒಂದು ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಕೊಳವೆ ಬಾವಿ ಉದ್ಘಾಟನೆ ಅಂತ ಹೇಳಿದ್ರೆ ಒಂದು ನೀರದ್ದು ಉದ್ಘಾಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀರು ತುಂಬಾ ಅತಿ ಅಗತ್ಯವಾದಂತಹ ಒಂದು ವಸ್ತು, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ವಸ್ತು. ತಮಗೆಲ್ಲರಿಗೂ ತಿಳಿದಿರುವಂತೆ 1ನೇ ಜಾಗತಿಕ ಯುದ್ಧ, 2ನೇ ಜಾಗತಿಕ ಯುದ್ಧ ಆಗಿ ಹೋಗಿದೆ. ಈಗ 3ನೇ ಜಾಗತಿಕ ಯುದ್ಧ ಒಂದು ಆಗುವುದಾದರೆ ವಿಶ್ಲೇಷಕರು ಹೇಳ್ತಾರೆ ಅದು ನೀರಿಗಾಗಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನೀರದು ಸೋರ್ಸ್ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಜನರಿಗೆ ಕುಡಿಯಲು ಸರಿಯಾದ ಒಂದು ಯೋಗ್ಯವಾದಂಥ ನೀರು 5% ಮಾತ್ರ ಸಿಗ್ತಾ ಇರುವುದಂತೆ. ಮತ್ತೆ ಜನರಿಗೆ ಒಂದು ಯೋಗ್ಯವಾದ ನೀರು ಅಲ್ಲ ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲಿ ಕೂಡ ನೀರದ್ದು ದೊಡ್ಡ ಅಭಾವ ಸೃಷ್ಟಿಯಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವಾಗ ಪ್ರಕೃತಿಯೆಲ್ಲ ನಾಶ ಆಗ್ತಾ ಇದೆ, ಮಳೆಯಲ್ಲಿ ಏರುಪೇರು ಆಗ್ತಾ ಇದೆ, ಸಮಯ ಅಲ್ಲದ ಸಮಯಕ್ಕೆ ಕೂಡ ಮಳೆ ಬರ್ತಾ ಇದೆ. ಏನೆಲ್ಲ ಅವಸ್ಥೆ ಇವಾಗ ನಮ್ಮ ಕಣ್ಣ ಮುಂದೆ ನಾವು ಇವಾಗ ನೋಡ್ತಾ ಇದ್ದೇವೆ. ಅದೆಲ್ಲ ಮನುಷ್ಯನ ಕೈಗಳಿಂದ ಆದಂತಹ ಸಮಸ್ಯೆ. ಪ್ರಕೃತಿಯನ್ನು ಹಾಳು ಮಾಡಿದ್ದು ಮನುಷ್ಯನೇ, ದೇವರು ಎಲ್ಲಿ ಕೂಡ ಮಾಡಲಿಲ್ಲ. ಪವಿತ್ರ ಕುರಾನ್ನಲ್ಲಿ ಒಂದು ವಾಕ್ಯ ಇದೆ, ಲೊಹರುಲ್ ಫಸಾದ ಫಿಲ್ ಬರ್ರಿ ವಲ್ ಬಹರಿ ಬಿಮಾ ಕಸಬತ್ ಐದಿನ್ ನಾಸ್. ಭೂಮಿಯ ಮೇಲೆ ಆಗಲಿ ಅಥವಾ ಜಲದಲ್ಲಿ ಆಗಲಿ ಒಂದು ವೇಳೆ ಶೋಭೆ ಉಂಟಾಗುವುದಾದರೆ ಅದು ನಿಮ್ಮ ಕರಗಳ ಫಲದಿಂದ ಅಂತ, ನಿಮ್ಮ ಕೈಗಳ ಕಾರಣದಿಂದ. ಯಾಕಂತ ಹೇಳಿದ್ರೆ ಬಯಲು ಪ್ರದೇಶವನ್ನು ಬಿಲ್ಡಿಂಗ್ ಮಾಡ್ತಾ ಇದ್ದೇವೆ, ಗುಡ್ಡ ಪ್ರದೇಶವನ್ನು ಜರಿದು ಅಲ್ಲಿ ಬಯಲಾಗಿ ನಾವು ಮಾಡ್ತಾ ಇದ್ದೇವೆ. ಈ ತರ ಭೂಮಿಯ ಬ್ಯಾಲೆನ್ಸ್ ಅನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಆದ ಕಾರಣ ಸುನಾಮಿ, ಪ್ರಕೃತಿ ವಿಕೋಪ, ಇಂಥ ಹಲವಾರು ಘಟನೆಗಳು ಸಂಭವಿಸ್ತಾ ಇದೆ. ಆದ ಕಾರಣ ನೀರು ಮನುಷ್ಯನಿಗೆ ಅತಿ ಅಗತ್ಯವಾದಂತಹ ಒಂದು ವಸ್ತು. ಅದು ಯಾವಾಗ ನಮಗೆ ಅರ್ಥ ಆಗುದಂತ ಹೇಳಿದ್ರೆ ಇನ್ನು ಬರಗಾಲ ಬರ್ತದೆ, ಏಪ್ರಿಲ್ ಮೇ ಟೈಮಲ್ಲಿ. ಆ ಟೈಮಲ್ಲಿ ನೀರದು ವ್ಯಾಲ್ಯೂ ತುಂಬಾ ಜನರಿಗೆ ಅರ್ಥ ಆಗ್ತದೆ. ಎಲ್ಲಾ ಕಡೆಯಲ್ಲಿ ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡುದು, ಏನು ನ್ಯಾಚುರಲ್ ಸೋರ್ಸ್ ಆಗಿ ಬಾವಿಯಲ್ಲಿ ಸಿಗ್ಬೇಕು ಆ ಜಾಗದಲ್ಲಿ ಸಿಗಲ್ಲ ಅಂತಾದ್ರೆ ಮತ್ತೆ ದುಡ್ಡು ಕೊಟ್ಟು ತರಬೇಕು, ಆವಾಗ ಅರ್ಥ ಆಗ್ತದೆ. ಇಲ್ಲದಿದ್ದರೆ ನೀರನ್ನು ಎಷ್ಟು ಬೇಕಾದ್ರೆ ನಾವು ಪೋಲ್ ಮಾಡ್ತೇವೆ. ಮನೆಯಲ್ಲಿ ಕೂಡ ಹಾಗೇನೆ, ನಮ್ಮ ಮಕ್ಕಳು ಎಷ್ಟು ಪೋಲ್ ಮಾಡ್ತೇವೆ, ಎಲ್ಲರೂ ಕೂಡ ಯಾರನ್ನು ಹೇಳಿ ಪ್ರಯೋಜನ ಇಲ್ಲ. ಯಾವಾಗ ಅಭಾವ ಬರ್ತದೆ ಆವಾಗ ನೀರದು ವ್ಯಾಲ್ಯೂ ಗೊತ್ತಾಗ್ತದೆ. ಆದ ಕಾರಣ ನೀರು ತುಂಬಾ ಒಂದು ಉಪಯುಕ್ತವಾದಂತ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ನೀರಲ್ಲಿ. ಆಹಾರ ಇಲ್ಲದೆ ಬದುಕಬಹುದು, ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಾಯುವ ವ್ಯಕ್ತಿ ಕೂಡ ಅವನ ಕೊನೆಯ ಸಂದರ್ಭದಲ್ಲಿ ಕೇಳುವುದು ನೀರಾಗಿದೆ. ಅಷ್ಟು ವ್ಯಾಲ್ಯೂ ಇರುವಂತಹ ಒಂದು ವಸ್ತು. ಆದ ಕಾರಣ ದೇವರು ಕೊಟ್ಟಂತ ದೊಡ್ಡ ಅನುಗ್ರಹ. ಇದನ್ನು ಅರ್ಥ ಮಾಡ್ಬೇಕು ನಾವು ಪ್ರತಿಯೊಬ್ಬರು ಕೂಡ. ಅದೇ ರೀತಿ ಇವಾಗ ಈ ಪ್ರದೇಶದಲ್ಲಿ ಜಂಟಿಯಾಗಿ ಏನು ಇಲ್ಲಿ ಒಂದು ಕೊಳವೆ ಬಾವಿ ಈಗ ಉದ್ಘಾಟನೆ ಆಗಲಿಕ್ಕಿದೆ. ಅದರ ಪ್ರಯೋಜನ ಈ ಪ್ರದೇಶದವರೆಲ್ಲರೂ ಕೂಡ ಪಡೆಯಲಿಕ್ಕೋಸ್ಕರ ಎಲ್ಲರಿಗೂ ಕೂಡ ದೇವರನ್ನು ಅನುಗ್ರಹಿಸಲಿ. ಅದೇ ತರ ಜಮಾತೆ ಇಸ್ಲಾಮಿ ಬಗ್ಗೆ ಹೇಳಬೇಕಾದರೆ, ಜಮಾತೆ ಇಸ್ಲಾಮಿ ಒಂದು ಅಪ್ಪಟ ಧಾರ್ಮಿಕ ಸಂಘಟನೆ. ಧಾರ್ಮಿಕ ಸಂಘಟನೆ ಅಂತ ಹೇಳುವಾಗ ನಮ್ಮ ಮನಸ್ಸಲ್ಲಿ ಬರ್ತದೆ ಏನು ಕೆಲವೊಂದು ಪೂಜೆ ಕಟ್ಟುಪಾಡುಗಳು ಮಾತ್ರ ಅಂತ. ಆಕ್ಚುಲಿ ಹಾಗೆ ಅಲ್ಲ. ಧರ್ಮ ಅಂತ ಹೇಳಿದ್ರೆ ಆ ಧರ್ಮದಲ್ಲಿ ಎಲ್ಲನೂ ಬಂತು. ಅದರಲ್ಲಿ ಆರಾಧನಾ ಕರ್ಮ ಬಂತು, ಸಮಾಜ ಸೇವೆ ಬಂತು, ಸಾಂಸ್ಕೃತಿಕವಾದ ಕೆಲಸ ಬಂತು, ಅದೇ ರೀತಿ ರಾಜಕೀಯ ಬಂತು, ಪ್ರತಿಯೊಂದು ಕೆಲಸ, ಸಮಾಜ ಸೇವೆ ಎಲ್ಲನೂ ಒಂದು ಧರ್ಮ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಒಳಗೊಂಡಿದೆ. ಅದೇ ಧರ್ಮ. ಅದಕ್ಕೆ ಹೇಳಿದ್ರೆ ಮಾನವ ಧರ್ಮ. ಮನುಷ್ಯನಿಗೆ ಉಪಕಾರಿಯಾಗುವಂತಹ ಎಲ್ಲ ವಿಷಯ ಧರ್ಮದಲ್ಲಿದೆ. ಧರ್ಮ ಅಂತ ಹೇಳಿದ್ರೆ ಕೇವಲ ಕಟ್ಟುಪಾಡುಗಳಿಗೆ ಸೀಮಿತ ಅಲ್ಲ. ಆದ ಕಾರಣ ಜಮಾತೆ ಇಸ್ಲಾಮಿ ಹಿಂದ್ ಒಂದು ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆ ಆಗಿದೆ. ಇದರ ಪ್ರಾರಂಭದಿಂದಲೇ ಇವಾಗ 85 ವರ್ಷ ಆಯಿತು ಭಾರತದಲ್ಲಿ. ಪ್ರಾರಂಭದಿಂದಲೇ ಜಮಾತೆ ಇಸ್ಲಾಮಿ ಹಿಂದ್ ಅದರ ಒಂದು ಕಾರ್ಯಚಟುವಟಿಕೆಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಇದರ ಕಾರ್ಯಚಟುವಟಿಕೆ ನಮಗೆ ಬರ್ತದೆ ರಾಷ್ಟ್ರೀಯ ನಮ್ಮ ಕೇಂದ್ರದಿಂದ. ಅದರಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಸಮಾಜ ಸೇವೆ. ಈ ಸಮಾಜ ಸೇವೆ ಎಂಬುದು ಅದು ಎಲ್ಲರಿಗೂ ಎಲ್ಲರಿಗೂ ಕೂಡ ಅದರ ಪ್ರಯೋಜನ ದೊರಕುವಂಥದ್ದು. ಧರ್ಮ ಅದನ್ನೇ ನಮಗೆ ಕಲಿಸಿಕೊಡುವುದು. ಧರ್ಮ ಅಂತ ಹೇಳಿದ್ರೆ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಅದು ಮುಸಲ್ಮಾನರಿಗೆ, ಇಸ್ಲಾಂ ಅಂತ ಹೇಳಿದ್ರೆ ಅದು ಮುಸಲ್ಮಾನರಿಗೆ ಮಾತ್ರ ಸೀಮಿತ ಅಲ್ಲ. ಇಸ್ಲಾಂ ಅಂತ ಹೇಳಿದ್ರೆ ಎಲ್ಲ ಧರ್ಮ ಬಾಂಧವರಿಗೆ ಕೂಡ ಅದರ ಪ್ರಯೋಜನ ಸಿಗ್ಬೇಕು. ಯಾಕಂದ್ರೆ ದೇವನು ಪ್ರವಾದಿಗಳ ಮೂಲಕ ಕಲಿಸಿಕೊಟ್ಟಂತಹ ಧರ್ಮ ಆಗಿದೆ ಇಸ್ಲಾಂ.
ನೀವು ಇಸ್ಲಾಂ ಧರ್ಮವನ್ನು ಅಧ್ಯಯನ ಮಾಡಿದರೆ ಅಥವಾ ಕುರಾನ್ ಅನ್ನು ಅಧ್ಯಯನ ಮಾಡಿದರೆ ಅಲ್ಲಿ ದೇವನ ಬಗ್ಗೆ ಒಂದು ಸ್ವಲ್ಪ ವಿಷಯ ಮಾತ್ರ ಇರುವುದು. ದೇವನ ಬಗ್ಗೆ ದೇವನಿಗೆ ಇರುವಂತಹ ಹಕ್ಕುಗಳ ಬಗ್ಗೆ ಸ್ವಲ್ಪ ವಿಷಯ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗುವುದು. ಆರಾಧನೆ ವಿಷಯದಲ್ಲಿ ಆಗಲಿ, ಉಪವಾಸದ ವಿಷಯದಾಗಲಿ, ಅಥವಾ ಹಜ್ಜಿ ಮಾಡುವ ವಿಷಯ ಆಗಲಿ, ಉಮ್ರ ಮಾಡುವ ವಿಷಯ ಆಗಲಿ, ಇಂಥ ಕೆಲವೊಂದು ಆರಾಧನೆ ಕರ್ಮ ಸ್ವಲ್ಪ ವಿಷಯ. ಆದರೆ ಜಾಸ್ತಿ ನಮಗೆ ಅಲ್ಲಿ ಹೆಚ್ಚಿನ ವಿಷಯಗಳು ನಮಗೆ ಸಿಗುವುದು ಮನುಷ್ಯನ ಸಂಬಂಧದ ಬಗ್ಗೆ ಜಾಸ್ತಿ ಸಿಗುವುದು. ಪವಿತ್ರ ಕುರಾನ್ ಅಧ್ಯಯನ ಮಾಡಿದ್ರೆ ನಮಗೆ ಅದರ ಕ್ಲಿಯರ್ ಆಗಿ ನಮಗೆ ಅದನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಒಂದು ಕಡೆಯಲ್ಲಿ ಪವಿತ್ರ ಕುರಾನ್ ಹೇಳ್ತದೆ, ಆತಲ್ ಮಾಲ ಅಲಾ ಹುಬ್ಬಿಹಿ ಜವಿಲ್ ಕುರ್ಬಾ ವಲ್ ಯತಾಮ ವಲ್ ಮಸಾಕೀನ ವಬ್ನ ಸಬೀಲ್ ಅಂತ. ನೀವು ನಿಮಗೆ ಇಷ್ಟಪಟ್ಟಂತಹ ವಸ್ತುವನ್ನು ನೀವು ಅಲ್ಲಾಹನ ಮಾರ್ಗದಲ್ಲಿ ನೀವು ತ್ಯಾಗ ಮಾಡಬೇಕು. ಯಾರಿಗೆ ತ್ಯಾಗ ಮಾಡ್ಬೇಕಂತ ಹೇಳಿದ್ದು? ನಿಮ್ಮ ಕುಟುಂಬಿಕರಿಗೆ, ಅದೇ ರೀತಿ ನಿಮ್ಮ ನೆರೆಹೊರೆಯವರಿಗೆ, ಅನಾಥರಿಗೆ, ದರಿದ್ರರಿಗೆ, ಇಂಥವರಿಗೆ ನಿಮ್ಮ ಇಷ್ಟಪಡುವಂತಹ ನಿಮ್ಮ ಸಂಪತ್ತನ್ನು ಖರ್ಚು ಮಾಡ್ಬೇಕಂತ ಹೇಳಿದೆ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಕುರಾನ್ ಹೇಳ್ತದೆ, ನೀವು ದೇವರ ಹೊರತು ಯಾರನ್ನು ಆರಾಧನೆ ಮಾಡಬಾರ್ದು, ಮತ್ತೆ ತಂದೆ ತಾಯಿಯನ್ನು ನೀವು ಚೆನ್ನಾಗಿ ನೋಡ್ಬೇಕಂತ. ಅದು ಅವರ ಹಕ್ಕು ಅಂತ. ದೇವನ ಹಕ್ಕಿನ ಬಳಿಕ ಹೇಳುವಂತಹ ಮಾತು ತಂದೆ ತಾಯಿ ಹಕ್ಕಿನ ಬಗ್ಗೆ ಹೇಳುದು, ನಂತರ ನಮ್ಮ ಕುಟುಂಬದವರ ಹಕ್ಕಿನ ಬಗ್ಗೆ ಹೇಳುದು, ನಂತರ ನಿಮ್ಮ ನೆರೆಕರೆ ಹಕ್ಕಿನ ಬಗ್ಗೆ ಹೇಳುದು. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ದೇವನ ಹಕ್ಕುಗಳ ಒಟ್ಟಿಗೆ ಮನುಷ್ಯರ ಹಕ್ಕನ್ನು ಅಲ್ಲಿ ಅದನ್ನು ಜೋಡಣೆ ಮಾಡ್ತಾ ಹೋಗ್ತದೆ. ಈ ತರ ಆದ ಕಾರಣ ಇಲ್ಲಿ ನಾವು ಸಮಾಜ ಸೇವೆ ಇವತ್ತು ಒಂದು ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದು ಎಲ್ಲ ಮನುಷ್ಯರಿಗೆ ಪ್ರಯೋಜನ ಸಿಗ್ಬಂದು. ಇಲ್ಲಿ ಜಾತಿ ಧರ್ಮ ಭೇದ ಯಾವುದು ನೋಡ್ಲಿಕ್ಕಿಲ್ಲ. ಮನುಷ್ಯ ಆದರೆ ಸಾಕು, ಎಲ್ಲರೂ ದೇವನ ಸೃಷ್ಟಿಗಳು. ಆ ದೇವನ ಸೃಷ್ಟಿಗೆ ಉಪಕಾರ ಮಾಡುವಂತ ಕೆಲಸ, ಯಾರು ತನ್ನ ದೇವನು ಕೊಟ್ಟಂತಹ ಅನುಗ್ರಹ ಯಾರ ಹತ್ರ ದುಡ್ಡಿದೆಯೋ ಅವರು ಈ ಕೆಲಸವನ್ನು ಯಾರಿಗೆ ಅಗತ್ಯ ಇದೆ ಅವರಿಗೆ ಮಾಡಿಕೊಡುವಂತ ಕೆಲಸ ಮಾಡಿಕೊಡ್ಬೇಕು. ಇದಾಗಿದೆ ಇಸ್ಲಾಂ ಹೇಳುವಂತಹ ಮಾತು. ಅಷ್ಟು ಮಾತ್ರ ಅಲ್ಲ, ಇವತ್ತಿನ ಇಲ್ಲಿ ಈ ಕೊಳವೆ ಬಾವಿ ಉದ್ಘಾಟನೆ ಆಗ್ತಾ ಇದೆ. ಇದು ಎಷ್ಟರವರೆಗೆ ಅಂತ ಹೇಳಿದ್ರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ನಮಗೆ, ಇದು ಶಾಶ್ವತವಾಗಿ ನಿಮಗೆ ಸಿಗುವಂತ ಪುಣ್ಯ ಅಂತ ಅವರು ಹೇಳ್ತಾರೆ. ಒಂದು ಪ್ರವಾದಿ ವಚನದಲ್ಲಿ ಹೇಳ್ತಾರೆ, ಒಬ್ಬ ಮನುಷ್ಯ ಅವನ ಮರಣದೊಂದಿಗೆ ಎಲ್ಲ ಮುಗಿಯಿತಂತ. ಏನಂತ ಹೇಳಿದ್ರೆ, ಅವನ ಮರಣದೊಟ್ಟಿಗೆ ಅವನದ್ದು ಎಲ್ಲ ಮುಗಿಯಿತು, ಆದರೆ 3 ವಿಷಯ ಮಾತ್ರ ಅವನ ಮರಣದ ನಂತರ ಕೂಡ ಅವನಿಗೆ ಸಿಗ್ಲಿಕ್ಕಿದೆ ಅಂತ ಹೇಳ್ತಾರೆ. 3 ವಿಷಯ. ಅದು ಏನಂತ ಹೇಳಿದ್ರೆ, ಒಂದು, ಅವನು ಬಿಟ್ಟು ಹೋದಂತ ಒಳ್ಳೆಯ ಜ್ಞಾನ, ಅದು ಅವನ ಮರಣ ಆದ ಮೇಲೆ ಕೂಡ ಅವನ ಮರಣಾಂತರ ಜೀವನಕ್ಕೆ ಅವನಿಗೆ ಪ್ರತಿಫಲ ಸಿಗ್ಲಿಕ್ಕಿದೆ ಅಂತ. ಮತ್ತೊಂದು ಏನಂತ ಹೇಳಿದ್ರೆ, ಅವನು ಒಳ್ಳೆಯ ಸಂತಾನ, ಒಳ್ಳೆಯ ಸಂತಾನ ಇಲ್ಲಿ ಬಿಟ್ಟು ಹೋಗ್ತಾನೆ, ಆ ಒಳ್ಳೆಯ ಸಂತಾನ ಅವರು ಏನೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಅದರಿಂದಾಗಿ ಅವರಿಗೆ ಅದರ ಪ್ರತಿಫಲ ಬರ್ತಾ ಇದ್ದಂತೆ. 3ನೇದೊಂದು ಹೇಳ್ತಾರೆ ಅವರು, ನೀವು ಮಾಡಿದಂತೆ ಒಳ್ಳೆಯ ಸದಕತುಲ್ ಜಾರಿಯ, ಏನಂತ ಹೇಳಿದ್ರೆ ಒಂದು ಹಾಸ್ಪಿಟಲ್ ಕಟ್ಟಿಸಿಕೊಡೋದು, ಅಥವಾ ಒಂದು ಸ್ಕೂಲ್, ಅಥವಾ ಒಂದು ಮದ್ರಸ, ಅಥವಾ ಒಂದು ಸೇತುವೆ, ಅಥವಾ ಇಂಥ ನೀರಿನ ವ್ಯವಸ್ಥೆ, ಇಂಥ ಹಲವಾರು ಕಾರ್ಯಗಳಿದೆ, ಒಂದು ಮಸೀದಿ, ಇಂಥ ಕೆಲಸ. ಇದರಲ್ಲಿ ಎಷ್ಟರವರೆಗೆ ಜನರು ಪ್ರಯೋಜನ ಪಡಿತಾರೆ ಅಷ್ಟರವರೆಗೆ ಅದರ ಪ್ರತಿಫಲ ಅವರಿಗೆ ಬರ್ತಾ ಇರ್ತದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಡ್ತಾರೆ. ಇದಾಗಿದೆ ಶಿಕ್ಷಣ. ಇದರ ಉದ್ದೇಶ ಇಟ್ಟು ಜಮಾತೆ ಇಸ್ಲಾಮಿಂದ ಇಲ್ಲಿ 85 ವರ್ಷದಿಂದ ಈ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬ ಜನರಿಗೆ ಕೂಡ ಇಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ ಅವರಿಗೆ ಅಗತ್ಯ ವಸ್ತುವನ್ನು ನೀವು ಮಾಡಿಕೊಡು. ಆದ ಕಾರಣ ಜಮಾತೆ ಇಸ್ಲಾಮಿಂದ ಅಖಿಲ ಭಾರತ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮ ನಂಬಿಕೊಂಡಿದೆ. ಇದು ಫಸ್ಟ್ ಅಲ್ಲ, ಇಲ್ಲಿ ನಾವು ಈಗ ಮಾಡ್ತಾ ಇದು ಮೊದಲಲ್ಲ. ಇಂಥ ಕೊಳವೆ ಬಾವಿ ನಿರ್ಮಾಣ ಈ ಪ್ರದೇಶದಲ್ಲಿ ತುಂಬಾ ಮಾಡಿದ್ದೇವೆ. ಕೊಳವೆ ಬಾವಿ ನಿರ್ಮಾಣ ಕೂಡ ಮಾಡಿದೆ, ಅದರೊಟ್ಟಿಗೆ ಸಾರ್ವಜನಿಕ ಬಾವಿಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಮಲಾರಲ್ಲಿ ಆಗಿರ್ಬೋದು, ಬದ್ರಿನಗರ, ಅಕ್ಷರನಗರ ಆಗಿರ್ಬೋದು, ಅಥವಾ ಇಲ್ಲಿ ಹರೇಕಲ ಪೋಡಾರ್ ಅಂತ ಒಂದು ಸೈಟ್ ಇದೆ, ಅಲ್ಲಿ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಕೊಳವೆ ಬಾವಿ ಹಲವಾರು ಮಾಡಿಕೊಟ್ಟಿದ್ದೇವೆ. ಯಾಕೆ, ಅಲ್ಲಿ ಎಲ್ಲ ಧರ್ಮದವರು ಇದ್ದಂತ ಒಂದು ಜಾಗದಲ್ಲಿ ನಾವು ಮಾಡಿಕೊಟ್ಟು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಧರ್ಮ, ಯಾವುದೇ ಒಂದು ಜಾತಿ ಧರ್ಮವನ್ನು ನೋಡಿ ಅಂತ ಮಾಡುವಂತ ಕೆಲಸ ಅಲ್ಲ ಇದು. ಅಲ್ಲಿ ಯಾವುದೇ ಕಾರಣಕ್ಕೆ ಅಡ್ಡಗೋಡೆ ಬರಲಿಕ್ಕೆ ಇಲ್ಲ. ಅಲ್ಲಿ ಮನುಷ್ಯರ ಎಲ್ಲ ಜನರು ಪ್ರಯೋಜನ ತೆಗಿಬೇಕು. ಯಾವ ರೀತಿ ಗಾಳಿಗೆ ಧರ್ಮ ಇಲ್ವಾ, ಯಾವ ರೀತಿ ನೀರಿಗೆ ಧರ್ಮ ಇಲ್ವಾ, ಆಕಾಶಕ್ಕೆ ಧರ್ಮ ಇಲ್ವಾ, ಸೂರ್ಯಚಂದ್ರಕ್ಕೆ ಧರ್ಮ ಇಲ್ವಾ, ಮರಮಟ್ಟುಗಳಿಗೆ ಧರ್ಮ ಇಲ್ವಾ, ಅದೇ ತರ ನಾವು ಮಾಡಿಕೊಡುವಂತ ಕೆಲಸ ಅದಕ್ಕೆ ಯಾವ್ದು ಧರ್ಮ ಇಲ್ಲ. ಅದು ಧರ್ಮವನ್ನು ಮೀರಿ ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ್ತೆ ವರ್ಗ ವರ್ಣ ಯಾವುದೂ ಇಲ್ಲ. ಯಾರಿಗೆ ಅಗತ್ಯ ಇದೆ ಅವರಿಗೆ ಮಾಡಿಕೊಡುವಂತಹ ಜವಾಬ್ದಾರಿ ಅದು ಪ್ರತಿಯೊಬ್ಬ ಮನುಷ್ಯನದು. ಆದ ಕಾರಣ ಧರ್ಮದ ಚಿಂತನೆ ವಿಶಾಲವಾದಂತ ಚಿಂತನೆ. ಹಿಂದೂ ಧರ್ಮವನ್ನು ನೀವು ಅಧ್ಯಯನ ಮಾಡಿದ್ರು ಕೂಡ ಹಿಂದೂ ಧರ್ಮ ಹೇಳುವಂತಹ ಮಾತು ಉಪನಿಷತ್ತಲ್ಲಿದೆ, ಸರ್ವೇ ಜನ ಸುಖಿನೋ ಭವಂತು ಅಂತ. ಎಲ್ಲ ಮನುಷ್ಯರು ಸುಖವಾಗಿರ್ಬೇಕು, ಹಿಂದೂ ಧರ್ಮದ ಆದರ್ಶ ಆಗಿದೆ. ಅಲ್ಲಿ ಸರ್ವೇ ಹಿಂದೂಗಳು ಸುಖವಾಗಿರ್ಬೇಕಂತ ಎಲ್ಲಿ ಕೂಡ ಹೇಳಿಲ್ಲ. ಅದೇ ತರ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿದೆ.
ಇದು ಹಿಂದೂ ಧರ್ಮದ ಆದರ್ಶ ಆಗಿದೆ. ಅದೇ ಇನ್ನೊಂದು ಕಡೆಯಲ್ಲಿ ಕ್ರೈಸ್ತ ಧರ್ಮವನ್ನು ತೆಗೆದು ನೋಡಿ ಅಂತೆ. ಜೀಸಸ್ ಕ್ರಿಸ್ಟ್ ಹೇಳ್ತಾರೆ, ಯೇಸು ಕ್ರಿಸ್ತರು ಹೇಳ್ತಾರೆ, ನಿನ್ನನ್ನು ಪ್ರೀತಿಸಿದಂತೆ ನಿನ್ನ ನರಕರವರನ್ನು ಪ್ರೀತಿಸುವ ಅಂತ ಹೇಳ್ತಾರೆ. ಪ್ರವಾದಿ ಮೊಹಮ್ಮದ್ ಸಲಾ ಸಲಂ ಹೇಳ್ತಾರೆ, ಭೂಮಿಯ ಮೇಲೆ ಇರುವವರ ಮೇಲೆ ಕರುಣೆ ತೋರಿರಿ, ಆಕಾಶದಲ್ಲಿರುವ ನಿಮ್ಮ ಮೇಲೆ ಕರುಣೆ ತೋರ್ತಾನೆ ಅಂತ. ನೋಡಿ, ಅಲ್ಲಿ ಎಲ್ಲಿ ಕೂಡ ಧರ್ಮದ ಯಾವುದೇ ಒಂದು ಜಾತಿಯ ಬಗ್ಗೆ ಹೇಳಿಲ್ಲ. ಅಲ್ಲಿ ಎಲ್ಲರಿಗೂ ನೀವು ಉಪಕಾರ ಮಾಡುವವರಾಗಬೇಕು ಅಂತ. ಆ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದೆ ಅಖಿಲ ಭಾರತ ಮಟ್ಟದಲ್ಲಿ ಇಂತಹ ಕೆಲಸ ಮಾಡ್ತಾ ಇದೆ. ಕೊರೋನಾ ಟೈಮಲ್ಲಿ ಕೋಟ್ಯಾಂತರ ರೂಪಾಯಿ ಆ ದಾನ ಧರ್ಮ ಆ ಸಂದರ್ಭದಲ್ಲಿ ಮಾಡಿದೆ. ಯಾರೆಲ್ಲ ಕಷ್ಟದಲ್ಲಿದ್ರು, ಯಾರಿಗೆ ಊಟಕ್ಕೆ ಇಲ್ಲ, ಆ ಟೈಮಲ್ಲಿ ಅವರಿಗೆ ಏನು ಆಹಾರ ಸಾಮಗ್ರಿಗಳನ್ನು ವಿತರಿಸುವಂತ ಕೆಲಸ ಮಾಡಿದೆ. ಅದೇ ತರ ವೈದ್ಯಕೀಯ ಶಿಬಿರ ಆಗಲಿ, ಅದೇ ತರ ರಕ್ತದಾನ ಶಿಬಿರ ಆಗಲಿ, ಮತ್ತೆ ಇನ್ನಿತರ ಹಲವಾರು ಕೆಲಸ, ರೋಗಿಗಳ ಸಂದರ್ಶನ, ರೋಗಿಗಳಿಗೆ ನೆರವಾಗುವಂಥದ್ದು, ಹಾಸ್ಪಿಟಲ್ ವಿಸಿಟ್, ಯಾರು ಅಂಗವಿಕಲರಿದ್ದಾರೆ ಅವರಿಗೆ ಏನು ವೀಲ್ ಚೇರ್, ವಾಟರ್ ಬೆಡ್, ಮತ್ತೆ ಯಾರಿಗೆ ಸಣ್ಣ ಏನು ಗುಡಿಕೈಗಾರಿಕೆ ಅಂತ ಹೇಳ್ತಾರೆ ಅವರ ಜೀವನೋಪಾಯ ಮಾರ್ಗಕ್ಕೋಸ್ಕರ ಟೈಲರಿಂಗ್ ಮಿಷನ್, ಸಣ್ಣ ಅಂಗಡಿ ಇಂಥದ್ದು ಮಾಡಿ ಅವರನ್ನು ಸಮಾಜದಲ್ಲಿ ಸಬಲರನ್ನಾಗಿ ಮಾಡುವಂತ ಕೆಲಸ ಇದು ನಿರಂತರವಾಗಿ ಜಮಾತ್ ಇಸ್ಲಾಮಿ ಅದು ಮಾಡ್ತಾನೇ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಅಲ್ಲ, ಎಲ್ಲ ಸಂದರ್ಭದಲ್ಲಿ ಮಾಡ್ತಾ ಇದೆ. ಜಾತಿ ಭೇದ ಧರ್ಮ ನೋಡಿದೆ, ಸೂರು ಇಲ್ಲದವರಿಗೆ ಸೂರು, ನೀರಿನ ಅಗತ್ಯ ಇರುವ ಕಡೆಯಲ್ಲಿ ನೀರು, ಇಂತೆಲ್ಲ ಕೆಲಸ ಮಾಡ್ತಾ ಇದೆ. ಇದು ನಮ್ಮ ಧಾರ್ಮಿಕ ಕರ್ತವ್ಯ ಆಗಿದೆ. ಇದನ್ನಾಗಿದೆ ಪ್ರವಾದಿಗಳು ಕಲಿಸಿದ್ದು, ಮಹಾಪುರುಷರು ಕಲಿಸಿದ್ದು, ಸಾಧು ಸಂತರು ಕಲಿಸಿದ್ದು. ಈ ಕೆಲಸ ಮಾಡ್ಬೇಕು. ಇಂಥ ಕೆಲಸ ಮಾಡುವಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮನುಷ್ಯರ ಮಧ್ಯೆ ಇರುವಂತಹ ಏನು ಅಪನಂಬಿಕೆ ಗೋಡೆ ಇದೆಯಲ್ಲ ಅದನ್ನು ನಮಗೆ ಕೆಡವಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಮನುಷ್ಯರ ಮಧ್ಯೆಯಲ್ಲಿ ಅಪನಂಬಿಕೆ ಗೋಡೆಯನ್ನು ಕಟ್ಟುವವರಿದ್ದಾರೆ. ಅದಕ್ಕೆ ನಾನು ಯಾರು ಧರ್ಮಾನುಯಾಯಿಗಳಿದ್ದಾರೆ, ಯಾರು ಧರ್ಮವನ್ನು ಪ್ರೀತಿಸುವವರಿದ್ದಾರೆ, ಎಲ್ಲ ಧರ್ಮ ಕೂಡ ಒಳ್ಳೆ ಒಳ್ಳೆ ಚಿಂತನೆಯನ್ನು ಕಲಿಸಿಕೊಟ್ಟಿದೆ. ಅವರು ಈ ಗೋಡೆಯನ್ನು ಕೆಡವುವಂತ ಕೆಲಸ ಮಾಡಬೇಕು. ಧರ್ಮ ಮಾಡುವಂತ ಕೆಲಸ ಸೇತುವೆ ಕೆಲಸ ಮಾಡುದು, ಅದು ಸೇತುವೆ ಕೆಲಸ. ಸೇತುವೆ ಒಂದು ಕಡೆಯಿಂದ ಇನ್ನೊಂದಿಗೆ ಜೋಡಿಸುವಂತ ಕೆಲಸ ಮಾಡುದು. ಯಾವ ತರ ಅಂತ ಹೇಳಿದ್ರೆ, ನಾವು ಒಂದು ಸೂಜಿಯನ್ನು ಯಾವ ರೀತಿ ನಾವು ಏನು ಅದರಲ್ಲಿ ನಾವು ಅದನ್ನು ಪೋಣಿಸ್ತಾ ಹೋಗ್ತೇವಲ್ಲ, ಸೂಜಿದ ಕೆಲಸ ಪೋಣಿಸುವಂತ ಕೆಲಸ, ಕತ್ತರಿ ಮಾಡುವ ಕೆಲಸ, ತುಂಡು ಮಾಡುವಂತ ಕೆಲಸ, ಆ ತರದ ಕೆಲಸ ನಾವು ಮಾಡಬಾರ್ದು. ಕತ್ತರಿ ಕೆಲಸ ನಾವು ಮಾಡಬಾರ್ದು, ಗೋಡೆ ಕಟ್ಟುವ ಕೆಲಸ ನಾವು ಮಾಡಬಾರ್ದು. ಪರಸ್ಪರ ಜನರ ಮನಸ್ಸನ್ನು ಬೆಸೆಯುವಂತ ಕೆಲಸ ಮಾಡಬೇಕು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಮಾಡಬೇಕು. ಅದು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಟ್ಟಿಗೆ ಸೇರಿ ಈ ತರ ಮಾಡುವಾಗ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಸಮಾಜದಲ್ಲಿ ಇರುವಂತಹ ಅಪನಂಬಿಕೆಗಳು ದೂರ ಆಗ್ತದೆ. ಮತ್ತೆ ಒಂದು ಸಹೋದರತ್ವ ಅಂತ ಒಂದು ಸಹಬಾಳ್ವೆ ನಮ್ಮಲ್ಲಿ ಉಂಟಾಗ್ತದೆ. ಇದನ್ನು ಎಲ್ಲ ಕಾಲಘಟ್ಟದಲ್ಲಿ ಮಾಡಿದರೆ ಇಲ್ಲಿ ಧರ್ಮಕ್ಕೆ ಯಾವುದೇ ಅಪಾಯ ಬರಲಿಲ್ಲ. ಧರ್ಮಕ್ಕೆ ಯಾವುದೇ ಅಪಾಯ ಬರಲಿಲ್ಲ. ಇಲ್ಲಿ ಹೇಳ್ತಾರೆ ಇಲ್ಲಿ ಧರ್ಮ ಅಪಾಯದಲ್ಲಿದೆ, ಕೆಲವರು ಹೇಳ್ತಾರೆ ಇಸ್ಲಾಂ ಧರ್ಮ ಅಪಾಯದಲ್ಲಿದೆ, ಕೆಲವರು ಹೇಳ್ತಾರೆ ಹಿಂದೂ ಧರ್ಮ ಅಪಾಯದಲ್ಲಿದೆ. ದಯವಿಟ್ಟು ಯಾವುದೇ ಧರ್ಮ ಅಪಾಯದಲ್ಲಿಲ್ಲ. ಅಪಾಯ ಇರುವುದು ಯಾರು ಇಲ್ಲಿ ಕೆಲವರಿದ್ದಾರೆ ಸ್ವಾರ್ಥ ಹಿತಾಸಕ್ತಿಗಳು, ಅವರ ಕುರ್ಚಿಗೆ ಮಾತ್ರ ಅಪಾಯ ಬಂದದ್ದು. ಅದಕ್ಕೆಗೋಸ್ಕರ ಸಮಾಜದಲ್ಲಿ ನಮ್ಮನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ಏನು ಇವತ್ತು ಇಲ್ಲಿ ಜಮಾತೆ ಇಸ್ಲಾಮಿ ಮತ್ತು ಇಲ್ಲಿ ಮಂಜನಾಡಿ ಗ್ರಾಮ ಪಂಚಾಯತ್ ಒಟ್ಟಿಗೆ ಸಹಭಾಗಿತ್ವದಲ್ಲಿ ಏನು ಒಳ್ಳೆ ಕೆಲಸ ಇಲ್ಲಿ ನಾವು ಮಾಡ್ತಾ ಇದ್ದೇವೆ, ಇದು ದೇವರು ಮೆಚ್ಚುವಂತಹ ಕೆಲಸ. ಇದಕ್ಕೆ ಯಾವತ್ತು ಕೂಡ ಇಂಥ ಕೆಲಸ ಮಾಡಿದರೆ ದೇವನ ಒಂದು ವಿಶೇಷವಾದಂತಹ ಸಹಾಯ ನಮ್ಮ ಮೇಲೆ ಇರ್ತದಂತೆ, ಅದಕ್ಕೆ ಯಾವುದೇ ಸಂಶಯ ಬೇಡ. ಆದ ಕಾರಣ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಎಲ್ಲ ಅತಿಥಿಗಳಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಮುಂದೆ ಕೂಡ ಇಂಥ ಕೆಲಸ ಹೆಚ್ಚು ಮಾಡ್ತಾ ಈ ಸಮಾಜವನ್ನು ಒಂದು ಒಳ್ಳೆಯ ಒಂದು ದಾರಿ ತೋರಿಸುವಂತ ಕೆಲಸ, ಇವತ್ತಿನ ಯುವ ಪೀಳಿಗೆಯು ಕೂಡ ಇಂಥ ಕೆಲಸವನ್ನು ಪರಿಚಯ ಮಾಡಿಕೊಡುವ ಮೂಲಕ ಇಂತಹ ಏನು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರನ್ನು ಭಾಗಿಗೊಳಿಸಿ ಅವರಿಗೆ ಕೂಡ ಒಂದು ಮಾದರಿಯಾದಂತಹ ಒಂದು ಕೆಲಸವನ್ನು ತೋರಿಸಿ ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಕೊಂಡು ಹೋಗುವಂತಹ ಅಂತ ಕೆಲಸಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲರೂ ಕೈ ಜೋಡಿಸಬೇಕು. ಈ ನಿಟ್ಟಿನಲ್ಲಿ ಅಲ್ಲಾಹನು ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ನಾನು ಕೊನೆಗೊಳಿಸ್ತೇನೆ. ವಾಹಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾ. ದೇವನ ಶಾಂತಿ ನಮ್ಮೆಲ್ಲರ ಮೇಲೆ ವರ್ಷುತ್ತಿದೆ. ನೀರು ದೇವನ ಅನುಗ್ರಹ. ಮನುಷ್ಯ ಪರಿಸರವನ್ನು ನಾಶ ಮಾಡಿದ, ಆದ ಕಾರಣ ನೀರಿನ ಕೊರತೆಗೆ ದೇವನು ಕಾರಣನಲ್ಲ. ಬಡಿಸದಿರಿ ಹಾಗೂ ಎಲ್ಲರೂ ಆ ನೀರಿನ ಸದುಪಯೋಗವನ್ನು ಪಡೀರಿ. ಅದು ಧರ್ಮದ ಗೋಡೆಯನ್ನು ಕೆಡವಿ ಎಲ್ಲರೂ ಸಹೋದರತೆಯೊಂದಿಗೆ ಬಾಳಿರಿ ಎಂಬ ತಮ್ಮ ಪ್ರಾಸ್ತಾವಿಕದಲ್ಲಿ ತಮ್ಮ ನುಡಿಗಳನ್ನು ಆಡಿದಂತಹ ಶ್ರೀ ಅಹಮದ್ ಶರೀಫ್ ಅವರಿಗೆ ಕೃತಜ್ಞತೆಗಳು. ಕೊಳವೆ ಬಾವಿಯನ್ನು ಉದ್ಘಾಟನೆ ಮಾಡಲಿದ್ದೇವೆ. ಕೊಳವೆ ಬಾವಿಯ ಹತ್ತಿರಕ್ಕೆ ಎಲ್ಲರೂ ಬರಬೇಕಾಗಿ ವಿನಂತಿ, ಅತಿಥಿಗಳು ಹಾಗೂ ಸಭಿಕರೆಲ್ಲರೂ. ಅಲ್ಲಿ ಮಂಜನಾಡಿ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷೆಯಾದ ಶ್ರೀಮತಿ ಸರೋಜಿನಿಯವರು ಇದರ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ತಾವೆಲ್ಲರೂ ಅಲ್ಲಿ ಉದ್ಘಾಟನೆ ಮಾಡಿ ಮತ್ತೆ ಬಂದು ಇದೇ ಸಭಾಂಗಣದಲ್ಲಿ ಸೇರಬೇಕಾಗಿ ವಿನಿಸ್ಕೊಳ್ತೇವೆ.
ಬಾವಿಯನ್ನು ಉದ್ಘಾಟನೆ ಮಾಡಲಾಗಿದೆ. ಇದರೊಂದಿಗೆ ನಾವು ಇದರ ನಿರ್ವಹಣೆಯನ್ನು ಕೂಡ ಇಲ್ಲಿಯ ಮಂಜನಾಡಿ ಗ್ರಾಮ ಪಂಚಾಯತಿಗೆ ವಹಿಸಿಕೊಡಲಿದ್ದೇವೆ. ಅದೇ ರೀತಿ ಈಗಾಗಲೇ ಈ ಕೊಳವೆ ಬಾವಿಯನ್ನು ಉದ್ಘಾಟನೆ ಮಾಡಿದಂತಹ ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಸರೋಜಿನಿ ಬಿ ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಇಂದು ಸಮಾಜ ಸೇವಾ ಘಟಕ ದೇರಳಕಟ್ಟೆ ಮಂಜನಾಡಿ ಗ್ರಾಮ ಪಂಚಾಯತ್ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಕೊಳವೆಬಾವಿ ಉದ್ಘಾಟನೆಯನ್ನು ಇವತ್ತು ವಿಜೃಂಭಣೆಯನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಮೊದಲನೇದಾಗಿ ಸೋಷಲ್ ಮೀಡಿಯಾ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಾರ್ವಜನಿಕ ಕೊಳವೆಬಾವಿಗೆ ಉದ್ಘಾಟನಾ ದಿನವನ್ನು ಡಿಸೆಂಬರ್ ತಿಂಗಳಿನಿಂದ ಕೇಳ್ತಾನೆ ಇರ್ತಾರೆ ಇವರು. ಹಾಗಾಗಿ ನಮಗೆ ಅದಕ್ಕೆ ಒಂದು ಸೂಕ್ತವಾದ ಸಮಯನೇ ಸಿಗ್ತಿರ್ಲಿಲ್ಲ. ಇವತ್ತು ಅದೊಂದು ಕೂಡಿ ಬಂದಿದೆ. ಅದೊಂದು ತುಂಬ ಸಂತೋಷದ ವಿಷಯವಾಗಿದೆ ನಮ್ಮ ಗ್ರಾಮ ಪಂಚಾಯತಿಗೆ. ಹಾಗೂ ಈ ಒಂದು ಈ ನೀರಿನ ಬಳಕೆಯನ್ನು ಆಸ್ಪಾಸಿನ ಜನರು ಹಿತವಾಗಿ ಮಿತವಾಗಿ ನಾವು ಮುಂದಿನ ಪೀಳಿಗೆಗಾಗಿ ಇದನ್ನು ಉಳಿಸಿಕೊಂಡು ಬರೋಣ ಎಂದು ನಾವು ಎಲ್ಲರ ಪರವಾಗಿ ನಾನು ಹೇಳಲು ಬಯಸ್ತೇನೆ. ಸಾರ್ವಜನಿಕ ಕೊಳವೆಬಾವಿಯ ಉಪಯೋಗವನ್ನು ಇಲ್ಲಿಯ ಪರಿಸರದ ಜನ ಹಿತವಾಗಿ ಮಿತವಾಗಿ ಬಳಸಬೇಕು ಹಾಗೂ ಈ ನೀರನ್ನು ನಮ್ಮ ಮುಂದಿನ ಪೀಳಿಗೆ ಕೂಡ ನಾವು ಹಸ್ತಾಂತರಿಸಬೇಕು ಎಂಬುದಾಗಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ತಿಳಿಸಿದಂತಹ ಇಂದಿನ ಸಭೆಯ ಈ ಕೊಳವೆಬಾವಿ ಉದ್ಘಾಟಕರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಸರೋಜನಜಿ ಇವರಿಗೆ ಕೃತಜ್ಞತೆಗಳು. ಇದೀಗ ಮುಂದಿನ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ. ಈ ಪುಸ್ತಕ ಬಿಡುಗಡೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಶ್ರೀ ಅಜೀಜ್ ಮಲಾರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾರೆ. ಸಮಾಜ ಸೇವೆ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ ಶ್ರೀ ಅಜೀಜ್ ಮಲಾರ್ ಹಾಗೂ ಅದನ್ನು ಪಡೆದಂತಹ ಎಲ್ಲ ಗಣ್ಯರಿಗೂ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಮುಂದಿನ ಮಾತಿಗಾಗಿ ನಾನು ಅಜೀಜ್ ಮಲಾರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಸಾರ್ವಜನಿಕ ಕೊಳವೆಬಾವಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಹಾಗೂ ಕೊಳವೆಬಾವಿ ಉದ್ಘಾಟಕರು ಆದಂಥ ಗೌರವಾನ್ವಿತ ನಮ್ಮ ಪಂಚಾಯತ್ನ ಅಧ್ಯಕ್ಷರೇ, ಸ್ಥಳೀಯ ಸದಸ್ಯರಾದ ಅಬ್ಬಾಸ್ರವರೇ, ಇನ್ನೊಬ್ಬ ಮಹಿಳಾ ಸದಸ್ಯರೇ, ಜಮಾತ್ ಇಸ್ಲಾಂ ಹಿಂದ್ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಆತ್ಮೀಯರೇ, ನನ್ನ ಹಿತೈಷಿಯೂ ಆದಂಥ ಇಸಕಾಜಿಯವರು. ಬಹುಶಃ ಕೊಳವೆಬಾವಿ ಜಮಾತ್ ಇಸ್ಲಾಂ ಇದರ ಬಗ್ಗೆ ಶರೀಫರು ಹೇಳಿದ್ದಾರೆ. ಆದರೆ ಉಳ್ಳಾ ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕೂ ಹತ್ತಿರ ಕೊಳವೆಬಾವಿ ಮತ್ತು ಬಾವಿ ಆಗಿರ್ಬೋದಂತ ನಾನು ಅನ್ನಿಸ್ತೀನಿ. ನನ್ನ ಊರಾದ ಅರೆಕಳದಲ್ಲಿರ್ಬೋದು, ಪಾವೂರಲ್ಲಿರ್ಬೋದು, ಅಮ್ಲಮಗರಲ್ಲಿರ್ಬೋದು, ಇನ್ನು ಅನೇಕ ಕಡೆಯಲ್ಲಿ ನಾನು ಅವರ ಆಫೀಸಿಗೆ ಹೋಗಿ ಕೆಲವು ಕೊಳವೆಬಾವಿಯನ್ನು ಕೊಟ್ಟಿದ್ದರು. ಇದೇ ಪರಿಸರದಲ್ಲಿ 6 ವರ್ಷದ ಮೊದಲು ಇದೇ ಜಮಾತ್ ಇಸ್ಲಾಂ ಹಿಂದ್ ಈ ಸಂಘಟನೆಯವರು ನಮಗೆ ಒಂದು ಕೊಳವೆಬಾವಿಯನ್ನು ಕೊಟ್ಟಿದ್ದರು. ಬಹುಶಃ ಇಸಾಕಾಜರಿಗೆ ಗೊತ್ತಿರಬಹುದು. ಆದರೆ ನಮ್ಮ ದುರದೃಷ್ಟದಲ್ಲಿ ನೀರು ಸಿಕ್ಕಲಿಲ್ಲ. ಪಂಚಾಯತ್ ಕಟ್ಟಡದ ಪಕ್ಕದಲ್ಲೇ ಹೊಡೆದಿದ್ದೆವು. ಈಗ ಪಂಚಾಯತ್ ಕಟ್ಟಡ ಆಗಿದೆ. ಅಲ್ಲಿ ಜಮಾತ್ ಇಸ್ಲಾಂ ಹಿಂದ್ ಬಗ್ಗೆ 1-2 ಮಾತನ್ನು ಹೇಳ್ತೀನಿ ನಾನು. ಜಮಾತ್ ಇಸ್ಲಾಂ ಹಿಂದ್ ಸಮಾಜ ಸೇವಾ ಘಟಕ ಬಹುಶಃ ಎಲ್ಲರೊಟ್ಟಿಗೆ ಸೇರಿ ಎಲ್ಲರಿಗೂ ಸೇವೆಯನ್ನು ಸಲ್ಲಿಸಿದ್ದ ಜಮಾತ್ ಇಸ್ಲಾಂ ಹಿಂದ್ ಒಂದಾಗಿದೆ. ಬಹುಶಃ ಬಹುತ್ವದಲ್ಲಿ ಏಕತೆಯನ್ನು ತೋರಿಸಿದಂಥ ಜಮಾತ್ ಇಸ್ಲಾಂ. ಇದು ಬರೀ ಬಾವಿ ಕೊಳವೆ ಬಾವಿಯೆಲ್ಲ ಕೊಡೋದು. ಅದೆಷ್ಟೋ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅದೆಷ್ಟೋ ನಿರ್ಗತಿಕ ಹೆಣ್ಣು ಮಕ್ಕಳ ಮದುವೆಗಾಗಿ ಸೊಂಟ ಕಟ್ಟಿ ಎದುರು ನಿಂತು ಮದುವೆ ಮಾಡಿಕೊಟ್ಟಂಥ ಒಂದು ಸಂಘಟನೆ. ಬಹುಶಃ ಇದಕ್ಕಿಂತ ದೊಡ್ಡ ಸಂಘಟನೆ ಬೆಂಗಳೂರಲ್ಲಿದೆ. ಎಂಥ ಕೆಲಸ ಮಾಡಲು ಅವರು ಹಿಂಜರಿಯುವುದಿಲ್ಲ. ಸಮಾಜ ಸೇವೆ ಎಂಬುದು ಅವರು ಯಾವತ್ತೂ ಅವರು ಜಾತಿಯನ್ನು ನೋಡಲಿಲ್ಲ. ಎಲ್ಲಿ ಬಡವರಿದ್ದಾರೆ, ಎಲ್ಲಿ ನಿರ್ಗತಿಗಿದ್ದಾರೆ, ಎಲ್ಲಿ ಅನಾಥರಿದ್ದಾರೆ, ಅವರ ಬಳಿ ಹೋಗಿ ಅವರ ಕಷ್ಟ ಸುಖವನ್ನು ಅರಿತು
ಅವರಿಗೆ ಸಹಾಯ ಮಾಡುವಂಥ ಒಂದು ಸಂಘಟನೆ. ಬಹುಶಃ ಇದು ಧಾರ್ಮಿಕ ಸಂಘಟನೆ ಆಗಿರ್ಬೋದು, ಅದು ಸಮಾಜಮುಖಿಯಾಗಿ ಮುನ್ನುಗ್ಗುತ್ತಾ ಇದೆ. ನಾನು ಕಳೆದ 40-50 ವರ್ಷದಿಂದ ಅದನ್ನು ನೋಡ್ತಾ ಇದ್ದೇನೆ. ಆಗಲೂ ಇಬ್ರಾಹಿಂ ಸೈದಿ ಅಂತ ದೊಡ್ಡ ನಾಯಕರು, ಪತ್ರಕರ್ತರು, ಹಿರಿಯ ಪತ್ರಕರ್ತರು ಇದ್ದರು. ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಈ ಸಮಾಜಮುಖಿ ಕೆಲಸ. ಬಹುಶಃ ಇನ್ನಷ್ಟು ಅಪಾರ ಸರ್ವಶಕ್ತನಾದ ಅಲ್ಲಾಹು ಜಮಾತ್ ಇಸ್ಲಾಂ ಇಂದಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡಲು, ಆ ಧಾರ್ಮಿಕ ಮೌಲ್ಯವನ್ನು ಜನರಿಗೆ ತಲುಪಿಸಲು ಅಲ್ಲಾಹ್ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಹಾಗೂ ಕರುಣಿಸಲು ಎಂದು ಹೇಳುತ್ತೇನೆ. ಬಹುಶಃ ನಮ್ಮ ಶಾಸಕರು ಈ ಸಲ ಅದೆಷ್ಟೋ ನೋಡಿದೆ, 500 ಕೋಟಿ ರೂಪಾಯಿ ನೀರಿಗಾಗಿ ಇಟ್ಟಿದ್ದಾರೆ. ಪ್ರತಿ ಮನೆಗೆ ನೀರು ಕೊಡ್ತೇವೆ ಅಂತ ಇವತ್ತು ನಿನ್ನೆ ಪೇಪರಲ್ಲಿ ಓದಿದೆ. ಬಹಳ ಸಂತೋಷ, ಒಳ್ಳೆಯ ಕೆಲಸ. ಅದರೊಂದಿಗೆ ಕೇಂದ್ರ ಸರ್ಕಾರ ಜಲ್ನಲ್ ಯೋಜನೆ, ಮನೆ ಮನೆಗೆ ಬಯಲುಸೀಮೆಯಲ್ಲಿ ಅದು ಮನೆ ಮನೆಗೆ ಜಲ ಅಂತ ಹೇಳ್ತಾರೆ. ಹೀಗೆ ಯೋಜನೆಯನ್ನು ಬರ್ತಾ ಇದೆ. ನಮ್ಮಲ್ಲಿ ಸುಮಾರು ಒಂದು 10 ಈ ಪಂಚಾಯತಿಯಲ್ಲಿ ಆಗಿದೆ. ಬಹುಶಃ ಓವರ್ ಟ್ಯಾಂಕು, ನೀರಿನ ಕೊಳವೆ ಮಂಜನಾಡಿ ಅಂದರೆ ಇಲ್ಲಿ ಬಟ್ಟೆ ಇಡ್ಕೆ ಬಿಟ್ಟರೆ ಇಲ್ಲಿ ಅಂತರ್ಜಲ ಎಲ್ಲಿಯೂ ಇಲ್ಲ. ಬಹಳಷ್ಟು ಕಡೆ ನೋಡಿದರೆ ಬಹಳಷ್ಟು ಕೊಳವೆಗಳನ್ನು ನಾವು ನೋಡಿದ್ದೇವೆ. ಬಂದರೆ 1 ವರ್ಷ 2 ವರ್ಷ ಇಲ್ಲಿ ನೀರು ಸಿಗ್ತದೆ, ಮತ್ತೆ ಇಲ್ಲಿ ಬತ್ತುತ್ತದೆ. ಇಲ್ಲಿ ಈ ಏರಿಯಾದಲ್ಲಿ ಬೋಳಿಯಾರು ಬಿಟ್ಟರೆ ನೀರು ಸಿಕ್ಕುವಂಥ ಜಾಗ ಇಲ್ಲ. ಅಲ್ಲಿ ಅಂದರೆ ತುಂಬಿಯಲ್ಲಿ ಅಣೆಕಟ್ಟು ಇದ್ದ ಕಾರಣ, ಅಂತರ್ಜಲ ಅಲ್ಲಿ ಹತ್ತಿರ ಇದ್ದ ಕಾರಣ ಅಲ್ಲಿ ಬೋಳಿಯಾರಲ್ಲಿ ಎಲ್ಲಿ ತೋಡಿದರೂ ನೀರು ನೋಡುವ ಅಗತ್ಯ ಇಲ್ಲ, ಅಲ್ಲಿ ನೀರು ಸಿಗ್ತಾ ಇತ್ತು. ಆದರೆ ಈ ಕಡೆಯಲ್ಲಿ ಇಲ್ಲ. ಇನ್ನು ಪಾವೂರು ಅಡ್ಡಿಯಾರಲ್ಲಿ ಅಣೆಕಟ್ಟು ಆದ ಕಾರಣ ಇನ್ನು ಮುಂದಕ್ಕೆ ಆ ಏರಿಯಾದಲ್ಲಿ ನೀರು ಸಿಕ್ಕಬಹುದು. ನೀರಿನ ಕೊರತೆ ಈಗ ಆಗಲೇ ಅವರು ಶರೀಫರು ಹೇಳಿದ್ದಾರೆ, ಕೊಳವೆ ಬಾವಿ. ಬಹುಶಃ ನಾನು 86ರಲ್ಲಿ ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ದಾಗ ಇವತ್ತು ಇದೆ ಒಂದು ಕೊಳವೆ 85 ಫೀಟು 80 ಫೀಟು 60 ಫೀಟು ಕೊಳವೆ ಬಾವಿ ತೋಡಿದರೆ ನೀರು ಸಿಗ್ತಾ ಇತ್ತು. ಈಗ ಆಗಲ್ಲ. 800ರಿಂದ 1200 ಹೋದರು. ನನ್ನ ಮನೆಯಲ್ಲಿ 800 ಅಡಿ ತೋಡಿದರೆ ನಮಗೆ ನೀರು ಸಿಕ್ಕಲಿಲ್ಲ. ಒಂದು 200 ಲೀಟರ್ 300 ಲೀಟರ್ ನೀರು ಸಿಗ್ತದೆ ದಿನಕ್ಕೆ. ಅದನ್ನು ನೀರನ್ನು ನಾವು ಉಪಯೋಗ ಮಾಡುವಾಗ ಅದನ್ನು ಜಾಗೃತ ಮಾಡಬೇಕಾಗ್ತದೆ. ಮತ್ತು ಕೆಲವು ಕಡೆಯಲ್ಲಿ ನೀರಿನ ಅದೆಂಥದ್ದು ಈ ರಂಜಾಡಿನಿಂದ ಹಮ್ಲವರೆಗೆ ಒಂದು ನೀರು ಕೆಂಪು ಬಣ್ಣದ ನೀರು ಸಿಗ್ತಾ ಇದೆ. ಕೆಮ್ಮಡೆ ಅಂತ ತುಳುವಿನಲ್ಲಿ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಇನ್ನೊಂದು ಯಾವುದು ಹೇಳ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಇಂಥ ನೀರು ಸಿಗ್ತದೆ. ಅಂದರೆ ಭೂಮಿ ಆಳ ಹೋದ ಕೂಡಲೇ ನಮಗೆ ನೀರಿನ ಕೊರತೆ ಜಾಸ್ತಿ ಆಗ್ತದೆ. ನೀರು ಮತ್ತು ಉಪಯುಕ್ತ ನೀರು ಆಗುವುದಿಲ್ಲ. ಕೊಳವೆ ಬಾವಿಯಲ್ಲಿ ನೀರು ಜಾಸ್ತಿ 800 ಅಡಿಯಲ್ಲಿ ಹೋಗ್ತಾ ಇದೆ. ಈಗಲೂ ನಾನು ನಿಮ್ಮ ಹತ್ರ ಹೇಳ್ತೇನೆ, ಈಗಲೂ 40 ವರ್ಷದ ಮೊದಲು ಕೊರೆದಂಥ ಬಾವಿ ಈಗಲೂ ನೀರು ಸಿಗ್ತಾ ಇದೆ. ಅದು ಮಾತ್ರ ಹ್ಯಾಂಡ್ ಪೈಪು, ಈಗಲೂ ನೀರಿದೆ, ಒಳ್ಳೆ ನೀರು ಸಿಗ್ತದೆ. ಈಗ ಆಗಲ್ಲ. ಈಗ 800 ಫೀಟ್ ಹೋದನ್ನು ನೀರು ಏನೋ ಒಂಥರ ಎಲ್ಲ ಕಡೆಯಲ್ಲಿ ಇದು ಇದೆ. ಒಂದು ಬೇಸಿನ ಇದು ನೆಲದಲ್ಲಿ ಒರೆಸುವಾಗ ಇದಾಗುವುದು. ಅದರಿಂದ ಪಂಚಾಯತ್ ಅಧ್ಯಕ್ಷರ ಅಥವಾ ಸದಸ್ಯರಿಂದ ಹೇಳುವುದು, ನೀರಿನ ಬಗ್ಗೆ ಜಾಗೃತ ಮಾಡಿ ನಮಗೆ ಇನ್ನೂ ಅವರು ಜಮಾತ್ ಇಸ್ಲಾಂ ಅವರು ಸಹಾಯ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಬಹಳಷ್ಟು ಕೆಲಸ ಸಮಾಜಮುಖಿ ಕೆಲಸವನ್ನು ಮಾಡ್ತಾರೆ. ಬಹಳ ಒಳ್ಳೆಯ ಒಂದು ಸಂಘಟನೆ, ಧಾರ್ಮಿಕ ಸಂಘಟನೆ. ಆದರೂ ಅವರು ಇಷ್ಟೆಲ್ಲ ಸಮಾಜಕ್ಕೆ ಜಾತಿ ಮತ ಭೇದ ಪಂಥ ನೋಡದೆ ಎಲ್ಲರಿಗೂ ಸಹಾಯ ಮಾಡೋದನ್ನ ಪ್ರತಾಪ. ನಾನು ಸರ್ವಶಕ್ತನಾದ ಅಲ್ಲಾಹನೊಂದಿಗೆ ಬೇಡುತ್ತೇನೆ, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಆರೋಗ್ಯವನ್ನು ಕೊಡಲಿ ಅಂತ ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಜಮಾತ್ ಇಸ್ಲಾಮಿ ಹಿಂದ್ ಬಹುತ್ವದಲ್ಲಿ ಏಕತೆಯನ್ನು ಸಾರಿದಂತಹ ಒಂದು ಸಂಘಟನೆ, ಬಡವರ ನಿರ್ಗತಿಕರ ಸೇವೆಯಲ್ಲಿ ಸದಾ ದುಡಿಯುತ್ತಿರುವಂತಹ ಸಂಘಟನೆ. ಅಂತರ್ಜಲ ಕ್ಷೀಣಿಸ್ತಾ ಇದೆ, ನೀರಿನ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸದಸ್ಯರಿಗೂ ಮಾಹಿತಿಯನ್ನು ನೀಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅಜೀಜ್ ಮಲಾರ್ ಇವರಿಗೆ ಕೃತಜ್ಞತೆಗಳು. ಮುಂದೆ ತಮ್ಮ ಗಣ್ಯರ ಅನಿಸಿಕೆಗಾಗಿ ನಾನು ಅಬ್ಬಾಸ್ ಎಂ ಮಂಜನಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಅವರನ್ನು ಅನಿಸಿಕೆಗಾಗಿ ನಾನು ಆಹ್ವಾನಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು ಹಾಗೂ ನಮಸ್ತೆ. ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ದಾರ್ಲಕಟ್ಟೆ ಹಾಗೂ ಮಂಜನಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಸಾರ್ವಜನಿಕ ಕೊಳವೆಬಾವಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಮಂಜನಾಡಿನ ಪ್ರಥಮ ಪ್ರಜೆ ಅಧ್ಯಕ್ಷರಾದ ಸರೋಜಿನಿ ಮೇಡಮ್ರವರೇ ಹಾಗೂ ನನ್ನ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಅಜೀಜ್ ಮಲಾರ್ರವರೇ ಹಾಗೂ ಈ ವಾರ್ಡಿನ ಸದಸ್ಯೆಯಾದ ಭವಾನಿ ಮೇಡಮ್ರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಸಮಾಜ ಸೇವಾ ಘಟಕದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ನಮ್ಮ ಈ ಊರಿನ ಎಲ್ಲ ಸಹಮಿತ್ರರೇ, ಕೆಲವು ದಿನಗಳಿಗೆ ಮುಂಚೆ ನನ್ನ ಸಮಿತ್ರರಾದ ಅಬ್ಬಾಸ್ರವರು
ಒಂದು ವಿಷಯ ನನ್ನಲ್ಲಿ ಹೇಳಿದರು, ಪ್ರಸ್ತಾವನೆ ಮಾಡಿದರು. ಒಂದು ಕೊಳವೆ ಬಾವಿ ಒಂದು ನಮಗೆ ಸಿಗ್ತದೆ, ನಾವು ತಮ್ಮ ಹೆಸರಿಗೆ ಮರ್ತು ಬಿಟ್ಟೆ, ನಮ್ಮ ಕರೀಮುಲ್ಲಾಹರವರು ಅಬ್ದುಲ್ ರಹೀಮ್ರವರು ಅಬ್ಬಾಸ್ನವ್ರಿಗೆ ಟಚ್ ಆಗಿ ಅವರನ್ನು ನಮಗೆ ಟಚ್ ಮಾಡಿ ಒಂದು 2-3 ಕಡೆಯಲ್ಲಿ ನಾವು ನೀರಿನ ಸೋರ್ಸನ್ನು ನೋಡಿದೆವು. ಆವಾಗ ಇಲ್ಲಿ ಒಂದು ಸೋರ್ಸು ಕೂಡ ನಮಗೆ ಇಲ್ಲಿಂದ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಬಂತು. ಅದೇ ಬಟ್ಟೆಡ್ಕದಲ್ಲೇ ಸೋರ್ಸ್ ನೋಡಿ ಅಲ್ಲಿಂದ ನೀರು ಇಲ್ಲಿಗೆ ಸಪ್ಲೈ ಮಾಡುವಂಥ ಒಂದು ಅವಸ್ಥೆಯಲ್ಲಿ ನಾವು ಅದನ್ನು ಹಚ್ಚೆ ಹೋದವು. ಅಲ್ಲಿ ನಮ್ಮ ಉರುಮನೆ ಪರಿಸರದಲ್ಲಿ ಅಲ್ಲಿ ಕೂಡ ಅಜೀಜ್ ಮಲಾರವರ ಒಂದು ಸಹಭಾಗಿತ್ವದಲ್ಲಿ ಅವರ ಸದಸ್ಯರು ಇಲ್ಲದಾಗ ಇದೇ ನಿಮ್ಮ ಒಂದು ಯಾವುದೇ ಒಂದು ಸಂಘಟನೆ ವತಿಯಿಂದ ಒಂದು ಕೊಳವೆ ಬಾವಿ ಅಲ್ಲಿ ನಮಗೆ ನೆರವೇರಿಸಿಬಿಟ್ಟರೆ, ಅದರಲ್ಲೂ ದುರದೃಷ್ಟ, ಒಳ್ಳೆ ನೀರು ಬಂತು, ಪುನಃ ನೀರಿಲ್ಲ. ಅದು ದೇವರ ಕುಡಿಯವರದ್ದು, ದೇವರದ್ದು ಒಂದು ಬಿಡುಮೆ. ಅದೇ ಥರ ಇಲ್ಲಿ ನೀರು ಸೋರ್ಸ್ ಆಗಿ ಸೋರ್ಸು ದೇವರ ದಯದಲ್ಲಿ ಒಂದು 2 ಇಂಚು ನೀರು ಸೋರ್ಸ್ ಉಂಟು ಅಂತ ಹೇಳಿದರು. ಹಾಗೆ ನಮ್ಮ ಜನರು ಇದರಲ್ಲಿ ನಮಗೆ ಕೆಳಗಡೆ ಒಂದು ಕೊಳವೆ ಆಯಿತು. ಅದಕ್ಕೆ ತೀಸಿ ಫಾರ್ಮ ಆಗುವಾಗ ಅದು ಕೂಡ ಲೇಟಾಗಿ ಅದರಲ್ಲಿ ನೀರು ಮೋಟ್ರ್ ಹಾಕಿ ಇದಕ್ಕೆ ಸಪ್ಲೈ ಮಾಡುವಾಗ ದೊಡ್ಡ ನೀರು ಬರಲಿಲ್ಲ ನಮಗೆ. ನಾವು ಕಾಯ್ತಾ ಇದ್ದೇವೆ ಇದಕ್ಕೆ ಒಂದು ಮೋಟ್ರ್ ಹಾಕಿ ಟಿ ಸಿ ಒಂದು ಸಪ್ಲೈ ಮಾಡುವಂಥ ಐಡಿಯಾದಲ್ಲಿದ್ದೆವು. ಮತ್ತು ಅದೇ ಮೋಟ್ರನ್ನು ತೆಗೆದು ತಂದು ಆ ಟಿ ಸಿಯ ಕಲೆಕ್ಷನ್ನು ಇಲ್ಲಿಗೆ ಕೊಟ್ಟು ಇಲ್ಲಿ ಟ್ಯಾಂಕಿಯಿಂದ ನಾವು ಆವತ್ತು ರಾತ್ರಿ ಚಾಲು ಮಾಡಿದೆವು. ಚಾಲು ಮಾಡಿ ಒಂದು 2 ಗಂಟೆಯಲ್ಲಿ ಈ 50,000 ವಾಟರ್ ಟ್ಯಾಂಕು ಫುಲ್ ಆಯಿತು. ಈಗ ಈ ನಾಟಕದಲ್ಲಿ ಈ ಪ್ರದೇಶ ನಾನೊಂದು 15 ವರ್ಷದಿಂದ ಸದಸ್ಯನಾಗಿದ್ದೇನೆ. ನಮ್ಮ ಪಂಚಾಯತಿಂದ ಏನೆಲ್ಲ ನಮಗೆ ಆಗುತ್ತದೆ ಹಾಗೂ ತಾಲೂಕು ಪಂಚಾಯತಿನಿಂದ ನಮ್ಮ ಸ್ಪೀಕರ್ UT ಖಾದರ್ ಅವರ ಅನುದಾನದಿಂದ ಯಾವುದೆಲ್ಲ ಕೆಲಸ ನಮಗೆ ಮಾಡಲಿಕ್ಕೆ ಆಗುತ್ತದೆ ಆ ಎಲ್ಲ ಕೆಲಸವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಈ ಸುಂದರವಾದ ಒಂದು ಈ ಕಟ್ಟಡ ನಮ್ಮ ಇಲ್ಲಿ ಕೂಡ ಇರಲಿಲ್ಲ. ಈ ಕಟ್ಟಡ ಈ ಒಂದು ಇನ್ನೊಂದು ಕೆಲಸ ಮಾತ್ರ ಇದೆ, ಅದು ಕಾಂಪೌಂಡ್ ವಾಲದ್ದು ಕೆಲಸ ಬಾಕಿ ಉಂಟು. ಎಲ್ಲ ಕೆಲಸವನ್ನು ಮಾಡುತ್ತಾ ಇರುವಾಗ ನಮ್ಮ ಜಮಾತ್ ಇಸ್ಲಾಂ ಹಿಂದ್ ನಮ್ಮ ಸಾಮಿತ್ರವರು ಶರೀಫ್ರವರು ಪ್ರಾಸ್ತಾವಿಕ ಭಾಷಣದಲ್ಲಿ ಈ ಒಂದು ಜಮಾತ್ ಇಸ್ಲಾಂ ಹಿಂದ್ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಅಂತ ನಮಗೆ ತಿಳಿಯಲಿಕ್ಕೆ ಗೊತ್ತಾಯಿತು. ಯಾವುದಾದರೂ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ನಾನು ಅರಿತೆ ದೇವರು ಒಬ್ಬನೇ, ನಾಮಗಳು ಹಲವು. ಈಗ ಇದೇ ಕೊಳವೆ ಬಾಯಲ್ಲಿ ಬರುವಂಥ ನೀರು ಕನ್ನಡದಲ್ಲಿ ನಾವು ನೀರೇ ಹೇಳೋದು, ಹಿಂದಿಯಲ್ಲಿ ಪಾನಿ ಹೇಳೋದು, ಇಂಗ್ಲೀಷಿನಲ್ಲಿ ವಾಟರ್ ಹೇಳ್ತೇವೆ. ನಮ್ಮ ಭಾಷೆ ಬೇರೆ ಭಾಷೆಯಲ್ಲಿ ಮಲಯಾಳಂ ಭಾಷೆಯಲ್ಲಿ ತಣ್ಣಿ ಬೆಲ್ಲಂ ಹೇಳ್ತೇವೆ. ಆದರೆ ವಸ್ತು ಒಂದೇ ನೀರು. ಹಾಗೆಯೇ ದೇವರು ಒಬ್ಬನೇ, ನಾಮಗಳು ಹಲವು. ಯಾವುದೋ ಸಂಘಟನೆಯು ನಮ್ಮ ಜಮಾತ್ ಇಸ್ಲಾಂ ಸಂಘಟನೆಯು ಜಾತಿ ಭೇದವಿಲ್ಲದೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದೆ ಎಂದು ಪ್ರಾಸ್ತಾವಿಕ ಭಾಷಣಗಳು ನಿಜವಾಗಿಯೂ ಸತ್ಯದ ಸಂಗತಿಯಾಗಿದೆ. ಆದ್ದರಿಂದ ಇಲ್ಲಿ ನೀರಿನ ಸೋರ್ಸು ನಮ್ಮ ನಾಟಕಲ್ ಪರಿಸರದಲ್ಲಿ ಭಾಳಷ್ಟು ಕಮ್ಮಿ, ಹೆಚ್ಚು ಕಮ್ಮಿ ಒಂದು 100 ಮನೆಗಳ ಕಲೆಕ್ಷನ್ಗಳಿವೆ ಈ ಏರಿಯಾದಲ್ಲಿ. ಆದ್ದರಿಂದ ನಮಗೆ ಹಲವಾರು ವರ್ಷಗಳಿಂದ ನಮ್ಮ ಈ ಊರಿನ ಕುಣಿಯಲ್ ಅಕಾಡೆಮಿಯ ಕೇಂದ್ರ ಬಿಂದು PS ಮೊಯ್ದೀನ್ ಗುಂಜಿಯವರ ಕೊಳವೆ ಬಾವಿಯಿಂದ ಹಲವಾರು ವರ್ಷದಿಂದ ನಮಗೆ ನೀರು ಕೊಡ್ತಾ ಇದ್ದರು ಈ ಏರಿಯಾದಲ್ಲಿ. ಈಗ ನಮಗೆ ಚಿಪಲಿಪದವು ನನ್ನ ಆತ್ಮೀಯರೇ, ಅವರ ಒಂದು ಕೊಳವೆ ಬಾವಿಯಿಂದ ನಮಗೆ ಇಲ್ಲಿಗೆ ನೀರು ಬರ್ತಾ ಇದೆ. ಮೊನ್ನೆ ಮೋಟ್ರು ಸ್ವಲ್ಪ ಕೆಟ್ಟ ಕಾರಣ ಈ ನೀರನ್ನು ನಾವು ಈ ಟ್ಯಾಂಕಿಗೆ ಹಾಕಿ ಸಪ್ಲೈ ಮಾಡ್ತಾ ಈಗ ಇದ್ದೇವೆ. ಇನ್ನು 2 ದಿವಸದಲ್ಲಿ ಮೋಟರ್ ಕರೆಕ್ಟ್ ಆಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ನಮ್ಮ ದಾನಿಗಳು ನಮ್ಮ ಇವರಿಗೆ ಸಹಕಾರ ಮಾಡಿದ್ದಾರೆ. ಆದ್ದರಿಂದ ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಈಗ ಈ ಜಮಾತ್ ಇಸ್ಲಾಂರವರು ನಡೆಸಿಕೊಂಡಂಥ ಈ ಕಾರ್ಯಕ್ರಮಗಳಿಗೆ ತಕ್ಕದಾಯ ಪ್ರತಿಫಲವು ಅಲ್ಲಾಹು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದಂತಹ ಈ ಮಂಜನಾಡಿ ಇವರಿಗೂ ಕೂಡ ಇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಮತ್ತು ಇಸ್ಲಾಮಿ ಹಿಂದ್ ದೇರ್ಲಕಟ್ಟೆ ಸಂಚಾಲಕರ
ಸಂಬಂಧಿಕರೊಬ್ಬರು ನೀಡಿರ್ತಾರೆ. ತಮ್ಮ ಹೆಸರನ್ನು ಎಲ್ಲಿ ಕೂಡ ಉಲ್ಲೇಖಿಸಬಾರದು ಎಂಬ ನಿಲುವು ಅವರದ್ದು. ಆದ ಕಾರಣದೊಂದಿಗೆ ಇಲ್ಲಿಯ ಈ ಕೊಳವೆ ಬಾವಿಯನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ಖರ್ಚನ್ನು ಅವರು ನಿರ್ವಹಿಸಿರುತ್ತಾರೆ. ಹಾಗೂ ಮುಂದಿನ ಇದರ ನಿರ್ವಹಣೆ ಇಲ್ಲಿಯ ಗ್ರಾಮ ಪಂಚಾಯತ್ ಮಾಡಬೇಕಾಗಿ ನಾವು ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಗಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಹಾಗೂ ಕೊಳವೆ ಬಾವಿಯನ್ನು ಉದ್ಘಾಟನೆಯನ್ನು ಸರೋಜಿನಿ ಬಿವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ಮಂಜನಾಡಿ ಗ್ರಾಮ ಪಂಚಾಯತ್ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಂದಿನ ಸಮಾರಂಭದಲ್ಲಿ ಸಮಾಜ ಸೇವಾ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಅಜೀಜ್ ಮಲಾರ್ ಇವರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ಮಂಜನಾಡಿ ಗ್ರಾಮ ಪಂಚಾಯತ್ ಪರವಾಗಿ ಹಾರ್ದಿಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿತನುಡಿಗಳನ್ನು ನುಡಿದಂತಹ ಈ ಕಾರ್ಯಕ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದಂತಹ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ಅಬ್ಬಾಸ್ ಎಂ ಇವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇಲ್ಲಿಯ ಉಪಾಧ್ಯಕ್ಷರಾದ ಅತಾವುಲ್ಲಾ ಪ್ರತಿಪಾಡಿಯವರು ಆಗಮಿಸಬೇಕಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಆರೋಗ್ಯದ ಸಮಸ್ಯೆಯಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರಿಗೂ ಕೂಡ ಅವರು ನಮ್ಮ ಈ ಕೆಲಸಕ್ಕೆ ತುಂಬ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಭಾಗದ ಈ ವಾರ್ಡ್ನ ಸದಸ್ಯೆ ಶ್ರೀಮತಿ ಭವಾನಿ ಇವರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಪರವಾಗಿ ಹಾರ್ದಿಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಿರ್ಗಮಿಸಿದಂತಹ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಬಶೀರ್ ಇವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೂ ವೇದಿಕೆಯಲ್ಲಿರುವಂತಹ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಳದ ಸ್ಥಾನೀಯ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಕರೀಂ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ದೇರ್ಲಕಟ್ಟೆ ಇದರ ಸಂಚಾಲಕರಾದ ಶ್ರೀ ಹಿದಾಯತುಲ್ಲಾ ಮಾಸ್ಟರ್ ಹಾಗೂ ನೆರೆದಂತಹ ಸರ್ವ ಸಭಿಕರಿಗೂ ಇಲ್ಲಿಯ ಈ ಕೊಳವೆ ಬಾವಿಯಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದಂತಹ ನಮ್ಮ ಅಬ್ದುಲ್ ರಹೀಂ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಾದ ಹೊಸಕುರಲ್ ಬಳಗ ಹಾಗೂ ವಾರ್ತಾಭಾರತಿ ಮತ್ತು VLTV ಇವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೂ ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಸಹಕರಿಸಿದಂತಹ ಹಸೇನಾರ್ ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಸ್ಥಳಾವಕಾಶವನ್ನು ನೀಡಿದಂತಹ ಈ ಅಂಗನವಾಡಿ ಕೇಂದ್ರಕ್ಕೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಇಲ್ಲಿಯ ಈ ಕಾರ್ಯಕ್ರಮವನ್ನು ಜರುಗಿಸಲು ಎಲ್ಲ ನೆರವನ್ನು ನೀಡಿದಂತಹ ಮಂಜನಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಹಾಗೂ ಸೇರಿದ ಸಭಿಕರು ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಇರಲಿ.